ಪ್ರಿಯ ಸೋದರ ಸೋದರಿಯರೇ, ಕೆಲವು ವಸ್ತುಗಳು ಗಾಳಿಯಲ್ಲಿ ಸುಲಭವಾಗಿ ಹಾರಾಡುತ್ತವೆ. ಹತ್ತಿ, ಬಲೂನು, ಗಾಳಿಪಟಗಳು ನಿರಾಯಾಸವಾಗಿ ಹಾರಾಡುತ್ತವೆ. ಆದರೆ ಅದಕ್ಕೆ ಏನಾದರೂ ಅಡ್ಡ ಬಂದರೆ, ಮರ ಗುಡ್ಡ ಅಡ್ಡ ಬಂದರೆ ಅವುಗಳು ಅಲ್ಲಿಯೇ ನಿಲ್ಲುತ್ತವೆ. ಮತ್ತೆ ಕೆಲವು ವಸ್ತುಗಳು ನೀರಿನಲ್ಲಿ ಸುಲಭವಾಗಿ ತೇಲಾಡುತ್ತವೆ. ತರಗೆಲೆಗಳು, ಪ್ಲಾಸ್ಟಿಕ್, ರಬ್ಬರ್ ಇವು ನೀರಿನಲ್ಲಿ ಬಿದ್ದರೆ ಮುಳುಗೋದಿಲ್ಲ. ಆದರೆ ಅದರ ಮೇಲೆ ಭಾರವಾದ ವಸ್ತು ಬಿದ್ದರೆ ಅದು ಖಂಡಿತವಾಗಿ ಮುಳುಗುತ್ತದೆ. ಒಮ್ಮೆ ಪ್ಲಾಸ್ಟಿಕ್ ಕೊಡವೊಂದು ನೀರಿನಲ್ಲಿ ಬಿದ್ದಿತು. ಆ ಸಮುದ್ರದಲ್ಲಿ ಇರುವ ಮೀನುಗಳು ಈ ನಿರಾಯಾಸವಾಗಿ ತೇಲಾಡುವ ಕೊಡವನ್ನು ಕಂಡು ಅಸೂಯೆ ಪಟ್ಟವು. ಅವುಗಳಲ್ಲಿ ಒಂದು ದೊಡ್ಡ ಮೀನು ಹತ್ತಿರಕ್ಕೆ ಬಂದು ಅಸೂಯೆಯಿಂದ ತನ್ನ ಬಾಲದಿಂದ ಈ ಕೊಡಕ್ಕೆ ಅಪ್ಪಳಿಸಿತು, ಹೊಡೆಯಿತು. ಆ ಕೊಡ ನೀರಿನಲ್ಲಿ ಸ್ವಲ್ಪ ಮುಳುಗಿತು, ಮರುಕ್ಷಣ ಮೇಲೆ ಬಂದಿತು. ಮೀನು ಪುನಃ ಹೊಡೆಯಿತು, ಅದು ಮುಳುಗಿತು, ಮೇಲೆ ಬಂತು. ಮತ್ತು ಹೊಡೆಯಿತು, ಕೆಳಗೆ ಹೋಯಿತು, ಮೇಲೆ ಬಂತು. ಅಷ್ಟರಲ್ಲಿ ಆ ಮೀನಿಗೆ ಸುಸ್ತಾಯಿತು. ಆಗ ಆ ಕೊಡ ನಗು ನಗುತ್ತಾ ಹೇಳಿತಂತೆ, ಮೀನೇ ಮೀನೇ, ನಿನ್ನಿಂದ ಎಂದಿಗೂ ನನ್ನನ್ನು ಮುಳುಗಿಸಲು ಆಗದು. ಯಾಕೆ? ನಾನು ಮಾಡಲ್ಪಟ್ಟ ವಸ್ತು ಎಂಥದ್ದು ಅಂತ ಹೇಳಿದರೆ ಅದರ ಮೂಲಕ ನಿನ್ನಿಂದ ನನ್ನನ್ನು ಮುಳುಗಿಸಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಕಷ್ಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ, ರೋಗ ರುಜಿನಗಳು ಬಂದಾಗ ಕೆಲವರು ಕೈಕಾಲು ಬಿಡುತ್ತಾರೆ, ನಿರಾಶೆ ಹೊಂದುತ್ತಾರೆ, ಮತ್ತೆ ಮುನ್ನಡೆಯುವುದಿಲ್ಲ, ಗುರಿ ತಪ್ಪುತ್ತಾರೆ, ಸಫಲರಾಗಿ ಸಮರ್ಥರಾಗಿ ಬಾಳುವುದಿಲ್ಲ. ನಾವು ಹೇಗೆ ಧೈರ್ಯದಿಂದ ಸಬಲರಾಗಿ ಬಾಳಬೇಕು ಎಂದು ಈ ತಪಸ್ಸು ಕಾಲದಲ್ಲಿ ಪ್ರಭು ಕ್ರಿಸ್ತರು ನಮಗೆ ತಿಳಿಯಪಡಿಸುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಶೆಯನ್ನು ಕರೆದರು. ತನ್ನ ಜನರನ್ನು ಗುಲಾಮಗಿರಿಯಿಂದ ಈಜಿಪ್ಟ್ ದೇಶದಿಂದ ಬಿಡುಗಡೆ ಮಾಡಲು ಕರೆದರು, ಅವನನ್ನು ನೇಮಿಸಿದರು. ಆ ಮೋಶೆ ಧೈರ್ಯದಿಂದ ತನಗೆ ಮಾತನಾಡುವ ವಿಕಲತೆ ಇದ್ದರೂ ಬೆದರದೆ ಫರೋ ರಾಜನ ಎದುರು ಹೋಗಿ ಹೇಳಿದ, ರಾಜನೇ, ನನ್ನ ಜನರನ್ನು ಹೋಗಲು ಬಿಡು. ಅವನು ಅಷ್ಟು ಹೇಳಿದಾಗ ದೇವರು 10 ಪವಾಡಗಳನ್ನು ಮಾಡಿ ಈ ಜನರನ್ನು ಬಿಡುಗಡೆಗೊಳಿಸಿದರು. ಮೋಶೆ ಎಂದಿಗೂ ಹಿಂದೆ ನೋಡಿಲ್ಲ. ಎಸ್ತೇರ್ ರಾಣಿ ಅದೇ ರೀತಿಯಲ್ಲಿ ದೇವರ ಅನುಗ್ರಹವನ್ನು ಪಡೆದುಕೊಂಡು ದೈವ ಅನುಗ್ರಹದಿಂದ ರಾಜನನ್ನೇ ಅವರು ಎದುರಿಸಿದರು ಮತ್ತು ತನ್ನ ಜನರ ಉದ್ಧಾರಕ್ಕಾಗಿ ಆ ರಾಣಿ ದುಡಿದಳು. ದಾನಿಯೇಲ್ ಪ್ರವಾದಿ ಅಂದಿನ ಕಾಲದ ರಾಜನು ಅನೀತಿಯ ಆಜ್ಞೆಗಳನ್ನು ದೇವ ಜನರ ಮೇಲೆ ಹೊರಿಸಿದಾಗ ಹೆದರದೆ ಬೆದರದೆ ಆ ರಾಜನ ಆಜ್ಞೆಗಳನ್ನು ಧಿಕ್ಕರಿಸಿ ಬಾಳಿದ. ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಂಬ ಈ 3 ತರುಣರು ಅಂದಿನ ರಾಜರು ತಾನು ಮಾಡಿದ ತನ್ನ ಬಂಗಾರದ ಮೂರ್ತಿಯನ್ನು ಆರಾಧಿಸಬೇಕು ಅಂತ ಆಜ್ಞೆ ಮಾಡಿದಾಗ ಆ ಆಜ್ಞೆಗೆ ವಿಧೇಯನಾಗದೆ 3 ಆ ರಾಜನ ಆಜ್ಞೆಯನ್ನು ಧಿಕ್ಕರಿಸಿದರು. ಅವರನ್ನು ಕುದಿಯುವ ಸುಡುವ ಕುಲುಮೆಗೆ ಇಳಿಸಲಾಯಿತು. ಅವರು ಬೆದರದೆ ದೇವರ ಅನುಗ್ರಹದಿಂದ ಆ ಕುಲುಮೆಯಿಂದಲೂ ಹೊರಗೆ ಬಂದರು. ನಮ್ಮ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಆ ಜನರು ನಮ್ಮಂತೆ ಸಾಮಾನ್ಯ ಜನರಾಗಿದ್ದರು. ಮೋಶೆ, ಎಸ್ತೇರ್, ದಾನಿಯೇಲ್, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ ಎಲ್ಲರೂ ನಮ್ಮಂತೆ ಸಾಮಾನ್ಯ ಮನುಷ್ಯರಾಗಿದ್ದರು. ಆದರೆ ಅವರಿಗೊಂದು ಗುರಿ ಇತ್ತು, ಅವರಲ್ಲಿ ಧೈರ್ಯ ಇತ್ತು. ಅವರ ಗುರಿಯನ್ನು
ದಿಟ್ಟತನದಿಂದ ಅವರು ಮುಟ್ಟಿದರು. ಯೇಸು ಸ್ವಾಮಿ ನಮಗೆ ಈ ತಪಸ್ಸು ಕಾಲದಲ್ಲಿ ಯಾವ ಕಷ್ಟ ಸಂಕಷ್ಟಗಳಿಗೂ, ಯಾವ ಸೋಂಕುಗಳಿಗೂ, ರೋಗ ರುಜಿನಗಳಿಗೂ ಬೆದರದೆ ದೈವ ಅನುಗ್ರಹದಿಂದ ಬಾಳಲು ಕಲಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಒಬ್ಬ ದಾರ್ಶನಿಕನಾಗಿದ್ದರು. ಅವರು ಮನುಷ್ಯ ಜೀವನದ ಜಗತ್ತಿನ ಬಗ್ಗೆ ದರ್ಶನ ಕಂಡರು. ಹಿ ವಾಸ್ ಅ ಮ್ಯಾನ್ ಆಫ್ ವಿಷನ್. ಅದಕ್ಕಾಗಿಯೇ ಲೂಕನು ಬರೆದ ಶುಭವಾರ್ತೆಯಲ್ಲಿ 4ನೇ ಅಧ್ಯಾಯ 16ನೇ ವಾಕ್ಯದಿಂದ ಅವರು ಹೇಳುತ್ತಿದ್ದಾರೆ, ದೇವರ ಆತ್ಮವು ನನ್ನ ಮೇಲೆ ಇದೆ, ಯಾಕೆಂದರೆ ಬಡವರಿಗೆ ಸುವಾರ್ತೆಯನ್ನು ಸಾರಲು ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ. ಮುರಿದ ಹೃದಯವುಳ್ಳವರನ್ನು ಸ್ವಸ್ಥ ಮಾಡುವುದಕ್ಕೂ, ಸೆರೆಯಲ್ಲಿದ್ದವರಿಗೆ ಬಿಡುಗಡೆ ಕೊಡುವುದಕ್ಕೂ, ಕುರುಡರಿಗೆ ದೃಷ್ಟಿ ಕೊಡುವುದಕ್ಕೂ ಮತ್ತು ದಂಗೆಗೆ ಹಿಂಸೆಗೆ ಒಳಗಾದವರನ್ನು ಉದ್ಧರಿಸುವುದಕ್ಕೂ ದೇವರು ನನ್ನನ್ನು ನೇಮಿಸಿದ್ದಾರೆ. ಮತ್ತು ದೇವರ ಸಾಮ್ರಾಜ್ಯ ಇಷ್ಟರಲ್ಲೇ ಸ್ಥಾಪಿತವಾಗುತ್ತಿದೆ ಅಂತ ಸಾರಲು ನನಗೆ ಹೇಳಿದ್ದಾರೆ ಅಂತ ಅವರ ದರ್ಶನವಿತ್ತು. ಅದರಂತೆ ಅವರು ಧೈರ್ಯದಿಂದ ಮುನ್ನಡೆದರು. ಎರಡನೇದಾಗಿ ಅವರ ಥಿಂಕಿಂಗ್, ಯೋಚನೆಗಳು ಉದಾತ್ತವಾಗಿದ್ದವು. ನೋಬಲ್ ಥಿಂಕಿಂಗ್. ಅವರು ನಮಗೆ ಕೊಡುವಂಥ ಪ್ರಬೋಧನೆ ಏನು ಅಂತ ಹೇಳಿದರೆ, ಅವರಂತೆ ನಾವು ಉದಾತ್ತವಾದ ಚಿಂತನೆಗಳನ್ನು ಮಾಡಬೇಕು, ತ್ಯಾಗದ ಮನೋಭಾವವನ್ನು ಬೆಳೆಸಿಕೊಡಬೇಕು ಅಂತ ಕಲಿಸಿಕೊಡುತ್ತಾ ಇದ್ದಾರೆ. ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಹಸಿವೆ ಇರದು. ನಾನೇ ಜಗದ ಜ್ಯೋತಿ, ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯನು. ನಾನೇ ಪುನರುತ್ಥಾನವೂ ಜೀವವು, ನನ್ನನ್ನು ವಿಶ್ವಾಸಿಸುವವನು ಸತ್ತರೂ ಎದ್ದು ಬರುವನು. ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮೂಲಕ ಯಾರು ಬರುತ್ತಾರೋ ಅವರು ಮಾತ್ರ ಪಿತನಡೆಗೆ ಸಾಗುತ್ತಾರೆ, ಇಲ್ಲದಿದ್ದರೆ ಅವರಿಗೆ ಅದು ಅಸಾಧ್ಯ. ನಾಲ್ಕನೇದಾಗಿ ಅವರು ಉತ್ತಮವಾದ ಮೌಲ್ಯಗಳನ್ನು ಬೆಳೆಸಿಕೊಂಡಿದ್ದರು. ಏನದು ಉತ್ತಮವಾದ ಮೌಲ್ಯಗಳು? ಅದನ್ನು ಬೇಕಾದರೆ ನಾವು ಅವರ ಬೆಟ್ಟದ ಮೇಲಿನ ಪ್ರಬೋಧನೆಯನ್ನು ಕೇಳಬೇಕು. ಭಾಗ್ಯವಂತರು ಯಾರದು? ದೀನ ದಲಿತರು, ದಯಾವಂತರು, ಹೃದಯದಲ್ಲಿ ನಿರ್ಮಲತೆ ಇದ್ದವರು, ಅವರೆಲ್ಲರೂ ಭಾಗ್ಯವಂತರು. ಅದನ್ನೇ ಅವರು ಸಾರಿದರು. ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ ಅಂತ ಕಲಿಸಿದರು. ಅದು ಮಾತ್ರವಲ್ಲದೆ ಪರರ ಸೇವೆಯೇ ಪರಮಾತ್ಮನ ಸೇವೆ ಅಂತ ಬೋಧಿಸಿದರು. ಅಪ್ಪ, ಕ್ಷಮಿಸು ಇವರನ್ನು. ಆ ಶಿಲುಬೆ ಮೇಲಿನಿಂದ ಅವರು ಆಡಿದ ಮಾತುಗಳು. ಯಾಕೆ? ಇವರು ಏನು ಮಾಡುತ್ತಾರೋ ಅದನ್ನು ಅವರು ಅರಿಯರು ಅಂತ. ಯೇಸು ಸ್ವಾಮಿಗೆ ಬಂದ ಕಷ್ಟಗಳು ಅಷ್ಟಿಷ್ಟಲ್ಲ, ಅವರು ಪಟ್ಟ ಪಾಡುಗಳು ಅದೇನು ಕಡಿಮೆ ಅಲ್ಲ. ಆದರೆ ಎಲ್ಲವನ್ನು ದೃಢತೆಯಿಂದ, ವಿಶ್ವಾಸದಿಂದ, ದಿಟ್ಟತನದಿಂದ ಎದುರಿಸಿದರು. ನನ್ನ ಪ್ರಾಣವು ಸಾಯುವಷ್ಟು ಅತ್ಯಧಿಕವಾದ ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲಿಯೇ ಕಾದುಕೊಂಡು ಎಚ್ಚರವಾಗಿರಿ ಎಂದು ಯೇಸು ಸ್ವಾಮಿ ಗೆತ್ಸೆಮನಿ ತೋಟದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದರು. ಅದನಂತರ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಬಿದ್ದು, ಸಾಧ್ಯವಾದರೆ ಈ ಗಳಿಗೆಯು ನನ್ನಿಂದ ದಾಟಿ ಹೋಗುವಂತೆ ಪ್ರಾರ್ಥಿಸಿದರು. ಅಪ್ಪ, ತಂದೆಯೇ, ಎಲ್ಲವೂ ನಿಮ್ಮಿಂದ ಸಾಧ್ಯವಾಗಿದೆ, ಈ ಪಾತ್ರೆಯನ್ನು ನನ್ನಿಂದ ದೂರ ಇಡಿ, ಆದರೂ ನನ್ನ ಇಚ್ಛೆ ಅಲ್ಲ, ನಿಮ್ಮ ಇಚ್ಛೆಯೇ ನೆರವೇರಲಿ ಅಂತ ಅವರು ಸಾರಿದರು. ಪ್ರಿಯರೇ, ಯೇಸು ಯಾರನ್ನು ಹೆದರಿದವರು ಅಲ್ಲ. ಶ್ರೇಷ್ಠ ಯಾಜಕರು, ಹಿರಿಯರ ಪಂಗಡ, ಫರಿಸಾಯರು, ಸದ್ದುಕಾಯರು ಮತ್ತು ಹೆರೋದನ ಹಿಂಬಾಲಕರು ಅವರೆಲ್ಲರೂ ಇವರ ವಿರೋಧವಾಗಿದ್ದರೂ ಅವರು ಕುಗ್ಗಲಿಲ್ಲ, ಬಗ್ಗಲಿಲ್ಲ, ವಿಚಲಿತರಾಗಲಿಲ್ಲ. ತನ್ನವರೇ ತನ್ನನ್ನು ಅಲ್ಲಗಳೆದಾಗಲೂ ಅವರು ಹೆದರಲಿಲ್ಲ. ತನ್ನ ಶಿಷ್ಯನೇ ತನ್ನನ್ನು ಮಾರಿದರೂ, ಗುರುದ್ರೋಹ ಮಾಡಿದರೂ ಅವರು ವಿಚಲಿತರಾಗಲಿಲ್ಲ. ಶಿಲುಬೆಯ ಕರಾಳವಾದ ಅಮಾನುಷವಾದ ಮರಣಕ್ಕೆ ಅವರು ಬೆದರಲಿಲ್ಲ.
ದೇವ ಜನರು ವಾಗ್ದತ್ತ ಭೂಮಿಗೆ ಹತ್ತಿರವಾಗುತ್ತಿದ್ದಾಗ ಮೋಶೆ ಅವರಿಗೆ ಒಂದು ಬುದ್ಧಿವಾದ ಹೇಳಿದ್ದುಂಟು. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯ. ಮೋಶೆ ಹೋಗಿ ಇಸ್ರಾಯೇಲರಿಗೆಲ್ಲ ಈ ಮಾತು ಹೇಳಿದರು. ಬಲವಾಗಿರಿ, ಧೈರ್ಯದಿಂದಿರಿ, ಭಯಪಡಬೇಡಿ, ಅವರಿಗೆ ಹೆದರಬೇಡಿ. ನಿನ್ನ ದೇವರಾದ ಪ್ರಭು ತಾನೇ ನಿನ್ನ ಸಂಗಡ ಹೋಗುತ್ತಾನೆ. ಆತನು ನಿನ್ನನ್ನು ಬಿಡುವುದಿಲ್ಲ, ವಿಸರ್ಜಿಸುವುದೂ ಇಲ್ಲ ಅಂತ ಪ್ರಬೋಧಿಸಿದರು. ಅವರಲ್ಲಿ ಧೈರ್ಯ ತುಂಬಿದರು. ತದನಂತರ ಮೋಶೆ ನಂತರ ಬಂದವರು ಯೋಶ್ವ. ಅವರು ತನ್ನ ಜನರಿಗೆ ದೇವರು ಅವನಿಗೆ ಏನಂತ ಹೇಳಿದರು? ಯೋಶ್ವ 1:9. ದೇವರು ಮೋಶೆಯ ಸೇವಕನಾದ ನೂನನ ಮಗನಾಗಿರುವ ಯೋಶ್ವನಿಗೆ, ನಿನಗೆ ಆಜ್ಞಾಪಿಸಿದೆಲ್ಲ ನೀನು ಪಾಲಿಸು, ಬಲವಾಗಿರು, ಒಳ್ಳೆಯ ಧೈರ್ಯದಿಂದಿರು, ಭಯಪಡಬೇಡ, ನಿರಾಶೆಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದು ಧೈರ್ಯ ತುಂಬಿಸಿದರು. ಮಹತ್ತರವಾದ ಜವಾಬ್ದಾರಿಗೆ ಹೆಗಲು ಕೊಟ್ಟು ದೇವರ ಅನುಗ್ರಹದಲ್ಲಿ ವಿಶ್ವಾಸಿಸಿ ಯೋಶ್ವ ಮುನ್ನಡೆದ. ತನ್ನ ದೇವರ ಜನರನ್ನು ಯೋರ್ದಾನ್ ನದಿಯನ್ನು ದಾಟಿಸಿ ವಾಗ್ದತ್ತ ಭೂಮಿಗೆ ಸೇರಿಸಿದ. ನೋಡಿ, ಧೈರ್ಯ ಯಶಸ್ಸು ತರುತ್ತದೆ ಅಂತ ಇಲ್ಲಿ ನಾವು ಕಾಣುತ್ತೇವೆ. ಇತಿಹಾಸ ಪುಸ್ತಕ 1ನೇ ಇತಿಹಾಸದಲ್ಲಿ 28ನೇ ಅಧ್ಯಾಯ 20 ವಾಕ್ಯದಲ್ಲಿ ದಾವೀದ ಅರಸನು ತನ್ನ ಮಗನಾದ ಸೊಲೊಮೋನನಿಗೆ ಬುದ್ಧಿವಾದ ಹೇಳುತ್ತಾನೆ. ಏನಂತ ಬುದ್ಧಿವಾದ ಹೇಳ್ತಾನೆ? ನೀನು ಬಲಗೊಂಡು ದೃಢಪಟ್ಟು ಮಾಡು, ಭಯಪಡಬೇಡ, ಹೆದರಬೇಡ. ಯಾಕೆಂದರೆ ನನ್ನ ದೇವರಾಗಿರುವ ಪ್ರಭು ದೇವರು ನಿನ್ನ ಸಂಗಡ ಇರುವರು. ಕರ್ತನ ಮನೆಯ ಸೇವೆಯ ಕಾರ್ಯವನ್ನೆಲ್ಲ ನೀನು ತೀರಿಸುವವರೆಗೂ ಆತನು ನಿನ್ನನ್ನು ಕೈಬಿಡನು. ನಿನ್ನೊಂದಿಗೆ ಅವನು ಸದಾ ಇರುವನು. ಪ್ರಿಯರೇ, ಯೆಶಾಯ ಪ್ರವಾದಿ ಅವನ ಕಾಲದಲ್ಲಿ ಜನರು ಅಸೀರಿಯಾಕ್ಕೆ ಹೋಗಿದ್ದರು. ಅವರನ್ನು ಕೈದಿಗಳನ್ನಾಗಿ ಕೊಂಡು ಹೋಗಿದ್ದರು. ಅಲ್ಲಿ ಒಂದು ಥರದ ಗುಲಾಮಗಿರಿಯಲ್ಲಿ ಅವರು ಇದ್ದರು. ಪರದೇಶಿಗಳಾಗಿ ಬಾಳುತ್ತಿದ್ದರು. ಅವರಿಗೆ ಆಗ ಅವರ ದೇವ ಮಂದಿರ ಇರಲಿಲ್ಲ, ಅವರ ಪ್ರಾರ್ಥನೆ ಆಚರಣೆಗಳು ಇರಲಿಲ್ಲ. ಆಗ ಈ ಯೆಶಾಯ ಪ್ರವಾದಿ ಏನಂತ ಹೇಳುತ್ತಿದ್ದಾರೆ? ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗೆ ಇದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಹೌದು, ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುತ್ತೇನೆ. ಏನು ಅಮೋಘವಾದ ಆಶ್ವಾಸನೆಗಳು! ದೇವರು ನಮ್ಮನ್ನು ಎತ್ತಿ ಹಿಡಿಯುತ್ತಾರೆ, ನಮ್ಮ ಬಲಕೈಯನ್ನು ಹಿಡಿಯುತ್ತಾರೆ, ಬೀಳದಂತೆ ನಮ್ಮನ್ನು ರಕ್ಷಿಸುತ್ತಾರೆ. ಅದೇ ಯೆಶಾಯ ಪ್ರವಾದಿ ಬಲಹೀನರಾದ ಜನರಿಗೆ, ನಿರಾಶ್ರಿತರಾದವರಿಗೆ, ಅನ್ಯ ದೇಶದಲ್ಲಿ ಬಾಳುವವರಿಗೆ ಮತ್ತು ನವ ಭರವಸೆ ಇಲ್ಲದೆ ನಿರಾಶೆಗೊಂಡವರಿಗೆ ಏನಂತ ಹುರಿದುಂಬಿಸ್ತಾರೆ? ಯೆಶಾಯ 41:12-13 ವಾಕ್ಯಗಳು. ನಿನ್ನೊಡನೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನ್ನ ಸಂಗಡ ಯುದ್ಧ ಮಾಡಿದವರು ಇಲ್ಲದೆ ಹೋಗಿ ನಿರ್ನಾಮವಾಗುವರು. ನಿನಗೆ ಸಹಾಯ ಮಾಡುತ್ತೇನೆ ನಿನಗೆ ಎಂದು ಹೇಳುವ ಕರ್ತನಾದ ದೇವರು ನಿನ್ನನ್ನು ಕೈ ಹಿಡಿದು ಮುನ್ನಡೆಸುವರು. ಪ್ರಿಯರೇ, ದೇವರು ನೀಡುವ ವಾಗ್ದಾನ ಇದು. ತನ್ನ ಜನರನ್ನು ಎಂದಿಗೂ ಅವರು ಕೈ ಬಿಡರು ಅಂತ ನಮಗೆ ಆಶ್ವಾಸನೆ ನೀಡುತ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ದೈವ ಜನರಿಗೆ ಪ್ರಬೋಧನೆ ಕೊಟ್ಟರು. ವಿಶ್ವಾಸದಿಂದಲೂ ದಿಟ್ಟತನದಿಂದಲೂ ಬಾಳಲು ತನ್ನ ಶಿಷ್ಯರನ್ನು ಜನರನ್ನು ಕರೆದರು, ಬೋಧಿಸಿದರು. ಮತ್ತಾಯನು ಬರೆದ ಶುಭವಾರ್ತೆ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ
ಶಿಷ್ಯರು ಸಮುದ್ರದಲ್ಲಿ ಅಲೆಗಳಿಗೆ ಸಿಕ್ಕಿದ್ದಾಗ, ಬಿರುಗಾಳಿಗೆ ಸಿಕ್ಕಿ ನಾಶವಾಗುತ್ತೇವೆ ಅಂತ ಭಯಪಡುತ್ತಿರುವಾಗ ಅವರಿಗೆ ಹೇಳಿದ ಮಾತು, ಧೈರ್ಯವಾಗಿರಿ, ನಾನೇ ಅದು, ಭಯಪಡಬೇಡಿರಿ ಅಂತ ಹೇಳಿದರು. ಮತ್ತು ಸಮುದ್ರಕ್ಕೆ ತಣ್ಣಗಾಗಲು ಆಜ್ಞಾಪಿಸಿದರು. ಆಗ ಶಿಷ್ಯರಿಗೆ ಧೈರ್ಯ ತುಂಬಿತು. ಯೋಹಾನನು ಬರೆದ ಶುಭವಾರ್ತೆಯಲ್ಲಿ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಬಂದೇ ಬರುತ್ತವೆ, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಪ್ರಭು ಕ್ರಿಸ್ತರು ಜಗತ್ತನ್ನು, ಮರಣವನ್ನು ಜಯಿಸಿ ಬಂದಿದ್ದಾರೆ. ಅದಕ್ಕಾಗಿ ನಾವು ಲೋಕದಲ್ಲಿ ಇರುವ ಸಂಕಟಗಳಿಗೆ ಬೆದರುವುದು ಅಲ್ಲ. ಮತ್ತಾಯನ ಬರೆದ ಶುಭವಾರ್ತೆ 10:28ನೇ ವಚನದಲ್ಲಿ ಪ್ರಭು ಕ್ರಿಸ್ತರು ಹೇಳುತ್ತಿದ್ದಾರೆ, ಶರೀರವನ್ನು ಕೊಲ್ಲುವವರಿಗೆ ಹೆದರಬೇಡಿ, ಯಾಕೆಂದರೆ ಅವರು ಆತ್ಮವನ್ನು ಕೊಲ್ಲಲು ಶಕ್ತರಲ್ಲ, ಆದರೆ ಆತ್ಮ ಮತ್ತು ಶರೀರ ಎರಡನ್ನೂ ನರಕದಲ್ಲಿ ನಾಶ ಮಾಡಲು ಶಕ್ತವಾಗಿರುವವರನ್ನು ನೀವು ಹೆದರಿರಿ ಅಂತ. ಅಂದರೆ ನಾವು ದೇವರಿಗೆ ಸದಾ ವಿಧೇಯರಾಗಿ ಬಾಳಬೇಕು, ಅವರ ಇಚ್ಛೆಯಂತೆ ನಡೆಯಬೇಕು. ಏನು ಕಷ್ಟಗಳು ಬಂದರೂ, ಆತಂಕಗಳು ಎದುರಾದರೂ ದಿಟ್ಟದಿಂದ ನಿಭಾಯಿಸಬೇಕು ಅಂತ ಅವರು ಕರೆಯುತ್ತಿದ್ದಾರೆ. ಪ್ರಭು ಕ್ರಿಸ್ತರು ತಾವು ಯಾರು, ತನ್ನಿಂದ ಏನು ಸಾಧ್ಯ ಎಂದು ಅವರಿಗೆ ಅರಿವಿತ್ತು. ಅದಕ್ಕಾಗಿಯೇ ಪುನರುತ್ಥಾನ ಆದ ನಂತರ ತನ್ನ ಶಿಷ್ಯರಿಗೆ ಅವರು ಹೇಳಿದ ಕೊನೆಯ ಬೋಧನೆ ಇದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಅಧಿಕಾರವನ್ನು ನನಗೆ ನೀಡಲಾಗಿದೆ. ಆದುದರಿಂದ ನೀವು ಹೋಗಿ ಎಲ್ಲ ಜನರಿಗೆ ಪ್ರಬೋಧಿಸಿ, ತಂದೆ, ಮಗ ಮತ್ತು ಪರಿಶುದ್ಧಾತ್ಮನ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನ ನೀಡಿದೆ. ನಾನು ನಿಮ್ಮೊಂದಿಗೆ ಇರುವೆನು ಸರ್ವ ಕಾಲಗಳಿಗೂ, ಲೋಕದ ಅಂತ್ಯದವರೆಗೂ ನಾನು ಇರುವೆನು ಅಂತ ಆಶ್ವಾಸನೆ ನೀಡಿದರು. ಪ್ರಿಯರೇ, ಅದೇ ಪ್ರಭುವಿನ ಹೆಜ್ಜೆಯಲ್ಲಿ ಯಾರು ನಡೆಯುತ್ತಾರೆ, ಅವರಲ್ಲಿ ವಿಶ್ವಾಸಿಸುತ್ತಾರೆ, ಅವರು ನೀಡಿದ ಪವಿತ್ರಾತ್ಮರ ಅನುಗ್ರಹವನ್ನು ಪಡೆಯುತ್ತಾರೆ, ಅವರಿಗೆ ಬೆದರಿಕೆ ಬೇಕಾಗಿಲ್ಲ. ಕಷ್ಟಗಳು ಬರಬಹುದು, ಆದರೆ ಅವುಗಳನ್ನು ದಿಟ್ಟತನದಿಂದ ಮೆಟ್ಟಿ ನಿಲ್ಲುವ ಶಕ್ತಿ ಪ್ರಭು ಕ್ರಿಸ್ತರು ನಮಗೆ ನೀಡುತ್ತಿದ್ದಾರೆ. ಪೌಲರು ಪ್ರಭು ಕ್ರಿಸ್ತರ ಹೆಜ್ಜೆಗಳಲ್ಲಿ ನಡೆದವರು, ಅವರಂತೆ ಆಗಲು ಶ್ರಮಿಸಿದವರು, ಅವರ ಶುಭವಾರ್ತೆಯನ್ನು ಸಾರಿದವರು. ಅವರು ತಮ್ಮ ಬಗ್ಗೆ ತಾನು ಹೇಗೆ ಕಷ್ಟಗಳನ್ನು ಅನುಭವಿಸಿದನು ಮತ್ತು ಅವುಗಳನ್ನು ಮೆಟ್ಟಿ ದಾಟಿ ಶುಭವಾರ್ತೆಯನ್ನು ಸಾರಿದನು ಅಂತ ತಾನು ಕೊರಿಂಥದವರಿಗೆ ಬರೆದ ಪತ್ರ, ಮೊದಲನೇ ಪತ್ರ 11ನೇ ಅಧ್ಯಾಯ 23ನೇ ವಚನಗಳಿಂದ ಹೀಗೆ ಹೇಳುತ್ತಿದ್ದಾರೆ, ಸೆರೆಮನೆಯ ವಾಸವನ್ನು ನಾನು ಅನುಭವಿಸಿದ್ದೇನೆ, ಮಿತಿಮೀರಿ ಏಟು ಪೆಟ್ಟುಗಳನ್ನು ತಿಂದಿದ್ದೇನೆ, ಅನೇಕ ಸಲ ಸಾವಿನ ದವಡೆಗೆ ಸಿಲುಕಿಕೊಂಡಿದ್ದೇನೆ, 5 ಸಾರಿ ಯಹೂದ್ಯರಿಂದ ನನಗೆ 40ಕ್ಕೆ 1 ಕಡಿಮೆ ಚಾಟಿ ಏಟು ಪಡೆದುಕೊಂಡಿದ್ದೇನೆ, 3 ಸಾರಿ ರೋಮನರು ನನ್ನನ್ನು ಚಟಿಯಿಂದ ಹೊಡೆಸಿದರು, ಒಮ್ಮೆ ಜನರು ನನ್ನನ್ನು ಕೊಲ್ಲಲೆಂದು ಕಲ್ಲು ತೂರಿದರು, 3 ಸಲ ನಾನಿದ್ದ ಹಡಗು ಒಡೆದು ನೀರು ಪಾಲಾಯಿತು, 1 ರಾತ್ರಿ 1 ಹಗಲು ನಡುಗಡಲಿನಲ್ಲಿ ನಾನು ತೇಲಾಡಿದೆ. ಪ್ರಭುವಿನ ಸೇವೆಯಲ್ಲಿ ನಾನು ಕೈಗೊಂಡ ಪ್ರಯಾಣಗಳು ಅನೇಕ, ನನಗೆ ಬಂದೊದಗಿದ ಅಪಾಯಗಳೂ ಅನೇಕ. ಪ್ರವಾಹಗಳ ಅಪಾಯ, ಕಳ್ಳಕಾಕರ ಅಪಾಯ, ಸೃಜನ ಹಾಗೂ ಅನ್ಯ ಜನರಿಂದ ಅಪಾಯ, ನಗರಗಳ ಹಾಗೂ ನಿರ್ಜನ ಪ್ರದೇಶಗಳ ಅಪಾಯ, ಕಡಲುಗಳ ಅಪಾಯ, ಕಪಟ ಸಹೋದರರಿಂದ ಅಪಾಯ, ಇವೆಲ್ಲಕ್ಕೂ ತುತ್ತಾದೆ. ಶ್ರಮಪಟ್ಟು ದುಡಿದಿದ್ದೇನೆ, ಎಷ್ಟೋ ಸಾರಿ ನಿದ್ದೆಗೆಟ್ಟಿದ್ದೇನೆ, ಹಸಿವೆ ನೀರಡಿಕೆಗಳಿಂದ ಬಳಲಿದ್ದೇನೆ, ಅನೇಕ ಸಾರಿ ಊಟ ಬಟ್ಟೆ ಇಲ್ಲದೆ ಅಲೆದಿದ್ದೇನೆ, ಚಳಿಗಾಲದಲ್ಲಿ ನಡುಗಿದ್ದೇನೆ, ಇಂಥ ಇನ್ನಿತರ ಕಷ್ಟಗಳಿಗೆ ಒಳಪಟ್ಟರೂ ಶುಭವಾರ್ತೆಯನ್ನು ಸಾರುತ್ತಾ ಇದ್ದೇನೆ ಅಂತ ಅವರು ಹೇಳುತ್ತಿದ್ದಾರೆ. ನೋಡ್ರಿ, ಹೇಗೆ ಪೌಲರು ಕಷ್ಟಗಳಿಗೆ ಎಂದು ಬೆದರಲಿಲ್ಲ. ಆ ಕಷ್ಟಗಳನ್ನು ಶುಭವಾರ್ತೆಯನ್ನು ಸಾರಲು ಶಕ್ತಿಯನ್ನಾಗಿ, ಸಾಕ್ಷಿಯನ್ನಾಗಿ ಬಳಸಿಕೊಂಡರು.
ಇದರ ಮೂಲಕ ಎಲ್ಲರಿಗೂ ಆದರ್ಶಪ್ರಾಯರಾದರು. ಅವರು ಅದಕ್ಕಾಗಿ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 12-14 ವಚನಗಳಲ್ಲಿ ಅವರು ಹೇಳುತ್ತಿದ್ದಾರೆ, ಸಹೋದರರೇ, ನನಗೆ ಸಂಭವಿಸಿದು ಶುಭವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತು. ಹೇಗೆಂದರೆ ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಎಲ್ಲ ಅರಮನೆಯಲ್ಲಿಯೂ ಮಿಕ್ಕಾದ ಎಲ್ಲ ಸ್ಥಳಗಳಲ್ಲಿಯೂ ಪ್ರಸಿದ್ಧವಾಯಿತು. ಇದಲ್ಲದೆ ಪ್ರಭುವಿನಲ್ಲಿ ಅನೇಕ ಸಹೋದರರು ನನ್ನ ಬೇಡಿಗಳಿಂದಲೇ ಭರವಸೆ ಉಳ್ಳವರಾಗಿ ಬಾಳಲು ಸಾಧ್ಯವಾಯಿತು. ನೋಡಿ, ಅವರ ಕಷ್ಟಗಳಿಂದ ಅವರು ಸಾಕ್ಷಿಯಾದರು. ಪ್ರಭು ಕ್ರಿಸ್ತರ ಪ್ರಬೋಧನೆಗೆ, ಅವರ ಶುಭ ವಾರ್ತೆಗೆ ಸಾಕ್ಷಿಯಾಗಲು ಅವರು ಶಕ್ತರಾದರು. ಪ್ರಿಯರೇ, ಕಷ್ಟಗಳು ವಿರೋಧಗಳು ಬಂದಾಗ ನಮ್ಮ ದೃಷ್ಟಿ ಪ್ರಭುವಿನಲ್ಲಿ ಇರಬೇಕು, ಅಲ್ಲದೆ ಮತ್ತೆಲ್ಲೂ ಅಲ್ಲ. ಶಿಲುಬೆಗೇರಿಸಿದ ಪ್ರಭು ನಮಗೆ ಧೈರ್ಯ ನೀಡುತ್ತಾರೆ, ಆದರ್ಶ ಕೊಡುತ್ತಾರೆ. ಅದಕ್ಕಾಗಿ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲರು ಹೀಗೆನ್ನುತ್ತಾರೆ, ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ, ಅಂದರೆ ಕೈದಿಯಾಗಿದ್ದೇನೆಂದು ಎಣಿಸಿಕೊಳ್ಳುವುದಿಲ್ಲ. ಆದರೆ ಇದೊಂದನ್ನು ಮಾಡುತ್ತೇನೆ, ನಾನು ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತವಾದ ಕರೆಯುವಿಕೆಯು ಆ ಬಹುಮಾನಕ್ಕೆ ನಾನು ಗುರಿಯಾಗಿದ್ದುಕೊಂಡು ಬಾಳುತ್ತೇನೆ ಅಂತ. ಮುಂಬರುವ ಬಹುಮಾನಕ್ಕಾಗಿ, ಆ ಮುಂದಿನ ಜೀವನಕ್ಕಾಗಿ ಇಹದಲ್ಲೇ ಬಾಳುತ್ತಿದ್ದೇನೆ ಅಂತ ಅವರು ಸಾರುತ್ತಿದ್ದಾರೆ. ಪ್ರಿಯರೇ, ಕಷ್ಟ ನಷ್ಟಗಳು ಎದುರಾದಾಗ ವಿಚಲಿತರಾಗಬೇಕಾಗಿಲ್ಲ. ಗುರಿ ತಪ್ಪಿ ದುರಾಶೆಗಳಿಗೆ ದುರಾಚಾರಗಳಿಗೆ ಒಳಗಾಗಬೇಕಾಗಿಲ್ಲ, ಅವುಗಳಿಗೆ ಬಲಿಯಾಗಬೇಕಾಗಿಲ್ಲ. ನಾವು ವಿಶ್ವಾಸದಿಂದ ಮುನ್ನಡೆಯಬೇಕಾಗಿದೆ. ಅದಕ್ಕಾಗಿ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 13ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ಹೀಗೆ ಹೇಳಲಾಗಿದೆ, ನಿಮ್ಮ ನಡತೆಯು ದ್ರವ್ಯಾಶೆ ಇಲ್ಲದಾಗಿರಲಿ, ನಿಮಗಿರುವುದರಲ್ಲಿ ತೃಪ್ತರಾಗಿರಿ. ಯಾಕೆಂದರೆ ನಾವು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಇಲ್ಲವೇ ತೊರೆಯುವುದಿಲ್ಲವೆಂದು ಪ್ರಭು ನಮಗೆ ಹೇಳಿಕೊಟ್ಟಿದ್ದಾರೆ. ಆದುದರಿಂದ ಪ್ರಭುವಿನ ಸಹಾಯವನ್ನು ನೀವು ಪಡೆಯಬೇಕು, ಭಯಪಡದೆ ಬಾಳಬೇಕು ಅಂತ ನಮ್ಮನ್ನು ಹುರಿದುಂಬಿಸುತ್ತಾರೆ. ಪ್ರಿಯರೇ, ಕಷ್ಟ ನಷ್ಟಗಳು ನಮಗೆ ಯಾವಾಗಲೂ ಬರುತ್ತವೆ, ಅದು ಸ್ವಾಭಾವಿಕ. ಅವುಗಳನ್ನು ದಾಟಿ ಬಾಳುವವರು ನಾವು ಆಗಬೇಕು. ಇಂಗ್ಲೆಂಡಿನ ಮಾಜಿ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಹೇಳಿದ ಮಾತುಂಟು, ಸಕ್ಸೆಸ್ ಈಸ್ ನೆವರ್ ಫೈನಲ್, ಫೇಲಿಯರ್ ಈಸ್ ನೆವರ್ ಫೇಟಲ್, ಇಟ್ ಈಸ್ ದಟ್ ಕರೇಜ್ ವಿಚ್ ಕೌಂಟ್ಸ್ ಅಂತ. ಜಯ ಎಂದಿಗೂ ಶಾಶ್ವತವಲ್ಲ, ಸೋಲು ಎಂದಿಗೂ ಸಾವಲ್ಲ, ಧೈರ್ಯವೇ ಯಶಸ್ಸಿನ ದಾರಿ ಸೂತ್ರ. ಇಟ್ ಟೇಕ್ಸ್ ಕರೇಜ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಬಿ ಕೌಂಟೆಡ್, ಬಟ್ ಇಟ್ ಟೇಕ್ಸ್ ಮೋರ್ ಕರೇಜ್ ಟು ಕೀಪ್ ಸ್ಟ್ಯಾಂಡಿಂಗ್ ಅಪ್ ಆಫ್ಟರ್ ಯು ಹ್ಯಾವ್ ಬೀನ್ ಕೌಂಟೆಡ್. ಎದ್ದು ನಿಂತು ನಮ್ಮನ್ನು ಲೆಕ್ಕಕ್ಕೆ ಗಣಿಸುವಂತೆ ಮಾಡುವುದು ಮುಖ್ಯ. ತದನಂತರ ಎದ್ದು ನಿಂತೇ ಮುನ್ನಡೆಯುವುದು ಮುಖ್ಯವಾಗಿದೆ. ಯಾಕೆ? ನಾವು ನಮ್ಮ ಗುರಿಯೆಡೆಗೆ ಸಾಗಬೇಕಾಗಿದೆ. ಧೈರ್ಯ ಎಂದರೆ ಬೆದರಿಕೆ ಇಲ್ಲ ಎಂದು ಅರ್ಥ ಅಲ್ಲ. ಬೆದರಿಕೆಯಲ್ಲೂ ಧೈರ್ಯದಿಂದ ಇರುವುದೇ ನಿಜವಾದ ಸ್ಥೈರ್ಯ. ಕೀರ್ತನೆ 27:1 ಹೇಳುತ್ತಿದೆ, ನನ್ನ ಬೆಳಕು ರಕ್ಷಣೆಯು ಪ್ರಭುವೇ ಆಗಿದ್ದಾರೆ, ನಾನು ಯಾರಿಗೂ ಭಯಪಡೆನು. ಪ್ರಭು ನನ್ನ ಜೀವನದ ಬಲವಾಗಿದ್ದಾನೆ, ನಾನು ಯಾರಿಗೂ ಹೆದರೆನು. ಏನು ಅಮೋಘವಾದ ಮಾತುಗಳು! ದೇವರ ವಚನ ನಮ್ಮನ್ನು ಹುರಿದುಂಬಿಸುತ್ತದೆ. ಪ್ರಭುವಿನ ಜೀವನ ನಮಗೆ ಪ್ರೇರಣೆಯಾಗಿದೆ. ಕಷ್ಟಗಳಿಗೆ, ಸೋಂಕುಗಳಿಗೆ, ಪ್ರಾಯಗಳಿಗೆ ಮತ್ತು ಸಮಸ್ಯೆಗಳಿಗೆ ನಾವು ಯಾವಾಗಲೂ ಕುಗ್ಗುವಂಥದ್ದಲ್ಲ.
ದೇವರ ಅನುಗ್ರಹದಿಂದ ಬಾಳುವ ಶಕ್ತಿ ನಮಗೆ ಬರಬೇಕಾಗಿದೆ. ಅದಕ್ಕಾಗಿಯೇ ಕೀರ್ತನೆ 121 3ರಿಂದ 8ನೇ ವಚನಗಳು ಹೀಗೆ ಹೇಳುತ್ತವೆ. ಆತನು ನಿನ್ನ ಪಾದವನ್ನು ಕದಲಿಸದಿರಲಿ, ನಿನ್ನನ್ನು ಕಾಪಾಡುವಾತನು ತೂಕಡಿಸುವುದಿಲ್ಲ. ಇಗೋ, ಇಸ್ರಾಯೇಲನ್ನು ಕಾಪಾಡುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಪ್ರಭು ನಿನ್ನನ್ನು ಕಾಪಾಡುವನಾಗಿದ್ದಾನೆ. ಪ್ರಭು ನಿನ್ನ ಬಲಗಡೆಯಲ್ಲಿ ನಿನ್ನ ನೆರಳಿನಂತೆ ಇದ್ದಾನೆ. ಹಗಲಿನಲ್ಲಿ ಸೂರ್ಯನು, ರಾತ್ರಿಯಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಪ್ರಭು ಎಲ್ಲ ಕೇಡುಗಳಿಂದ ನಿನ್ನನ್ನು, ನಿನ್ನ ಪ್ರಾಣವನ್ನು ಕಾಪಾಡುವನು. ಪ್ರಭು ನಿನ್ನ ಹೋಗೋಣವನ್ನು ಬರೋಣವನ್ನು ಇಂದಿನಿಂದ ಸದಾ ಕಾಲಕ್ಕೂ ಕಾಪಾಡುವನು. ಹಾಗಿರುವಾಗ ಪ್ರಿಯರೇ, ಯಾವುದಕ್ಕೆ ಬೆದರಬೇಕು ನಾವು? ಪ್ರಭುವೇ ನಮ್ಮ ರಕ್ಷಣೆಯಾಗಿದ್ದಾರೆ. ಅವರು ಎಂದಿಗೂ ಮಲಗುವುದಿಲ್ಲ, ನಿದ್ರಿಸುವುದಿಲ್ಲ. ಅವರು ಎಚ್ಚೆತ್ತು ಇದ್ದಾರೆ, ನಮ್ಮನ್ನು ಕಾಪಾಡುತ್ತಾರೆ. ಅದಕ್ಕಾಗಿಯೇ ವಿಕ್ಟರ್ ಹ್ಯೂಗೋ ಎಂಬ ಬರಹಗಾರರು ಹಾಗೂ ಶಾಸ್ತ್ರಜ್ಞ ಅವರು ಹೇಳಿದ ಒಂದು ಮಾತುಂಟು. ವೆನ್ ಬಿಗ್ ಪ್ರಾಬ್ಲಮ್ಸ್ ಕಮ್ ಇನ್ ಲೈಫ್, ಫೇಸ್ ದೆಮ್ ವಿತ್ ಕರೇಜ್ ಆ್ಯಂಡ್ ಫೇತ್. ಜೀವನದಲ್ಲಿ ದೊಡ್ಡ ಸಮಸ್ಯೆಗಳು ಬಂದಾಗ ದಿಟ್ಟತನದಿಂದ, ವಿಶ್ವಾಸದಿಂದ ಎದುರಿಸಿರಿ. ವೆನ್ ಸ್ಮಾಲ್ ಪ್ರಾಬ್ಲಮ್ಸ್ ಕಮ್, ಹ್ಯಾಂಡಲ್ ದೆಮ್ ಪೀಸ್ಫುಲಿ. ಚಿಕ್ಕ ಚಿಕ್ಕ ಸಮಸ್ಯೆಗಳು ಎದುರಾದಾಗ ಎದೆಗುಂದದೆ ನಿಭಾಯಿಸಿರಿ. ದಿನವಿಡೀ ದೇವರಿಗಾಗಿ ಶ್ರಮಿಸಿರಿ. ರಾತ್ರಿ ಮಲಗಲಿಕ್ಕೆ ಹೋಗಿರಿ. ಯಾಕೆ? ನಮ್ಮ ದೇವರು ಮಲಗೋದಿಲ್ಲ, ಎಂದೆಂದೂ ಎಚ್ಚೆತ್ತಿದ್ದಾರೆ ಅಂತ ಅವರು ಹೇಳುತ್ತಿದ್ದಾರೆ. ವೆನ್ ಬಿಗ್ ಪ್ರಾಬ್ಲಮ್ಸ್ ಕಮ್, ಫೇಸ್ ದೆಮ್ ವಿತ್ ಕರೇಜ್ ಅಂಡ್ ಫೇತ್. ವೆನ್ ಸ್ಮಾಲ್ ಡಿಫಿಕಲ್ಟೀಸ್ ಕಮ್, handle them patiently. Having worked hard for the day or through it, go to bed peacefully. The Lord is awake. ನಮ್ಮ ದೇವರು ನಮ್ಮನ್ನು ರಕ್ಷಿಸಲಿ. ಈ ತಪಸ್ಸು ಕಾಲದಲ್ಲಿ, ಅದು ಮುಖ್ಯವಾಗಿ ಮುಂದಿನ ಪವಿತ್ರ ದಿನಗಳಲ್ಲಿ, ಪಾಸ್ಕ ಕಾಲದಲ್ಲಿ ನಮ್ಮೆಲ್ಲರನ್ನು ಅವರು ಕಾಪಾಡಲಿ, ಪರಿವರ್ತಿಸಲಿ, ನಮಗೆ ಹೊಸ ಹರುಷ, ಹೊಸ ಹುರುಪನ್ನು ನೀಡಲಿ. ನಮಗೆಲ್ಲರಿಗೂ ದೇವರ ಆಶೀರ್ವಾದಗಳು.